ಕೇಜ್ರಿವಾಲ್ ಕಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ನೀವೆಲ್ಲ? ಚೆನ್ನಾಗಿದ್ದೀರಾ ಎಲ್ಲ? ಆಹಾ, ಏನು ಟೊಪ್ಪಿಯಲ್ಲಿ ಹಾಕೊಂಡು ಭಾರಿ ಸುಂದರವಾಗಿ ಕಾಣ್ತೀರಾ. ಈ ಒಂದು ಪರಿಸರನೇ ಒಂದು ಆಮ್ ಆದ್ಮಿ ಪಕ್ಷ ಒಂದು ಪರಿಸರ ಆಗಿ ಮಾರ್ಪಾಟಾಗಿದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಏನೇ ಆಗಲಿ, ದೇಶ ಉದ್ಧಾರ ಆಗಬೇಕು, ದೇಶಕ್ಕಾಗಿ ನಾವು ದುಡಿಯಬೇಕು, ದೇಶಕ್ಕಾಗಿ ಏನಾದರೂ ಸೇವೆ ಗೈಯಬೇಕು. ಈ ಧೋರಣೆಯಿಂದ ಆಮ್ ಆದ್ಮಿ ಪಕ್ಷ 10 ವರ್ಷಗಳ ಹಿಂದೆ ಒಂದು ಸಣ್ಣ ಮಗುವಾಗಿ ಜನ್ಮ ತಳಿತು ಈ ಭಾರತ ದೇಶದಲ್ಲಿ. ಇಂದು ಈ ಆಮ್ ಆದ್ಮಿ ಪಕ್ಷ ನಮ್ಮ ಅರವಿಂದ್ ಕೇಜ್ರಿವಾಲ್ ಇವರ ಮುಂದಾಳತ್ವದಲ್ಲಿ ಒಂದು ಹೆಮ್ಮರವಾಗಿ ರಾಷ್ಟ್ರೀಯ ಪಕ್ಷವಾಗಿ ಇವತ್ತು ಗುರುತಿಸಲ್ಪಟ್ಟಿದೆ. ಚಪ್ಪಾಳೆ ಕಟ್ಟಬೇಕು. ಅಭಿಮಾನದ ವಿಷಯ ಅಲ್ಲ ನಮಗೆಲ್ಲ. 10 ವರ್ಷದಲ್ಲಿ ಒಂದು ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದ ಪಕ್ಷ ಅಂದರೆ ಅದು ಆಮ್ ಆದ್ಮಿ ಪಕ್ಷ. ಬೇರೆ ಎಲ್ಲ ಪಕ್ಷಗಳು ಇವೆ, ಅವಕ್ಕೆಲ್ಲ ಮಾನ್ಯತೆ ಸಿಕ್ಕಿದೆ. ಅದ್ರ ಕೆಲವೊಂದು ವರ್ಷ ಅವರು ಸಫರ್ ಮಾಡಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಒಂದು ಉತ್ತಮವಾದ ನಾನ್ ಕರಪ್ಟೆಡ್, ಇಲ್ಲಿ ಕರಪ್ಷನ್ ಇಲ್ಲ. ನಾವು ಇಲ್ಲಿ ಅಂಗಡಿಗೆ ಹೋದರೆ ಅಥವಾ ಎಲ್ಲಿಯಾದರೂ ನಾವು ಏನಾದರೂ ಕೆಲಸ ಮಾಡಬೇಕಾದರೆ ಆಫೀಸಲ್ಲಾಗಲಿ ಸರ್ಕಾರಿ ದಫ್ತರ್ನಲ್ಲಾಗಲಿ ಎಲ್ಲಿ ಇರಲಿ ನಾವು ದುಡ್ಡು ಕೊಡದೆ ನಮ್ಮ ಕಾರ್ಯ ನಡೆಯುವುದಿಲ್ಲ. ಅದನ್ನು ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಒದ್ದೋಡಿಸಿದ್ದಾರೆ. ಎಲ್ಲ ಸರ್ಕಾರಿ ಸವಲತ್ತುಗಳು ಮನೆಯ ಬಾಗಿಲಿಗೆ ಕೊಡ್ತಾ ಇದ್ದಾರೆ. ನಾವೊಂದು ಪೇಪರ್ ವರ್ಕ್ ಮಾಡಬೇಕಾದರೆ ಒಂದು 10 ಅಲ್ಲ 25 ಸಲ ಹೋಗ್ಬೇಕು, ಅವ್ರು ಕರೆಯುವಾಗ ಬರಬೇಕು. ಕರೆದರೆ ಬಂದರೆ ಸಹ ಏನಾದರೂ ಮೇಲ್ನಾಡಿಯಲ್ಲಿ ಕೊಟ್ಟರೆ ಮಾತ್ರ ನಿಮ್ಮ ಫೈಲ್ ಮುಂದೆ ಹೋಗುತ್ತೆ, ಇಲ್ಲದ್ರೆ ಹೋಗುವುದಿಲ್ಲ. ಅಂತ ಒಂದು ಸುಧಾರಣೆಯನ್ನು ತಂದು ಭಾರತ ದೇಶವನ್ನು ಒಂದು ವಿಶ್ವದಲ್ಲಿ ಗುರುತಿಸುವಂಥ ಒಂದು ಕೆಲಸವನ್ನು ಮಾಡುವ ಕಾರ್ಯ ಈ ನಿಟ್ಟಿನಲ್ಲಿ ಸಾಗುತ್ತಲಿದೆ ಅರವಿಂದ್ ಕೇಜ್ರಿವಾಲ್ ಇವರ ನೇತೃತ್ವದಲ್ಲಿ. ಖಂಡಿತವಾಗಿ ನಾವು ಅಭಿಮಾನ ಪಡಬೇಕಾದ ವಿಷಯ. ಇಷ್ಟರವರೆಗೆ ಎಲ್ಲ ಪಕ್ಷಗಳು, ಭಾರತ ದೇಶದ ಎಲ್ಲ ರಾಷ್ಟ್ರೀಯ ಮಾನ್ಯತೆ ಪಡೆದ ಪಕ್ಷಗಳು ಜನರಿಗೆ ಕೆಲಸ ಮಾಡಿದೆ, ಮಾಡಲಿಲ್ಲ ಅಂತ ಹೇಳುವುದಿಲ್ಲ. ಆದರೆ ಎಷ್ಟೋ ವರ್ಷಗಳು ಅವರಿಗೆ ತಗಲಿವೆ. ಅನಂತರ ಜನರಿಗೆ ಕಷ್ಟ ಕೊಟ್ಟು ಜನರ ಭಾವನೆಗಳಿಗೆ ಬೆಲೆ ಕೊಡದೆ ಏನೇನೋ ಮಾಡಿ ದೇಶ ಈಗ ದುಸ್ಥಿತಿಗೆ ಬಂದಿದೆ ಅಂತ ಈ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ದಕ್ಷಿಣ ಕನ್ನಡದಲ್ಲಿ ನಮ್ಮ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಒಂದು ಚುನಾವಣೆ ನಿಲ್ಲುವಂಥ ಈ ಸಮಯದಲ್ಲಿ ಇವತ್ತಿನ ಈ ಮಂಗಳೂರು ಉಳ್ಳಾಲ ಕ್ಷೇತ್ರದ ಒಂದು ಕಾರ್ಯಕರ್ತರ ಸಭೆಯನ್ನು ಇಲ್ಲಿ ಆಯೋಜಿಸಲಾಗಿದೆ. ಇವತ್ತಿನ ಈ ಖಂಡಿತವಾಗಿ ಪಕ್ಷ ಬೆಳೆಯಬೇಕು, ದೇಶಕ್ಕಾಗಿ ಏನಾದರೂ ಮಾಡಬೇಕು, ಎಲ್ಲರ ತುಡಿತ ಮನದಲ್ಲಿದೆ. ಆಮ್ ಆದ್ಮಿ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಅದರ ಉದ್ದೇಶ ಏನು, ಯಾಕಾಗಿ ಸಭೆ ಕರೆದಿದ್ದಾರೆ, ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇವತ್ತು ಈ ಒಂದು ಸುಂದರ ವೇದಿಕೆಯಲ್ಲಿ ಸಜ್ಜಾಗಿದೆ. ವೇದಿಕೆಯನ್ನು ಕೊಡಲು ಇಚ್ಛಿಸುತ್ತೇನೆ. ಪ್ರಪ್ರಥಮವಾಗಿ ನಮ್ಮ ವೀಕ್ಷಕರಾಗಿ ನೇಮಕಗೊಂಡಂತಹ ಶ್ರೀಯುತ ವಿವೇಕ್ ಸಾಲಿನ್ಸ್ರವರು, ಇವರು ಚುನಾವಣಾ ವೀಕ್ಷಕರಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣಾ ವೀಕ್ಷಕರಾಗಿ ಪಕ್ಷ ಇವರನ್ನು ನಿಯುಕ್ತಿಗೊಳಿಸಿ. ಸರ್, ತಮಗೆ ನಮ್ಮ ಮಂಗಳೂರು ಉಳ್ಳಾಲ ಕ್ಷೇತ್ರದ ವತಿಯಿಂದ ನಿಮಗೆ ಸ್ವಾಗತವನ್ನು ಕೋರುತ್ತೇನೆ. ಇಸ್ಮಾಯಿಲ್ ಶಾಫಿ ಹೆಸರು ಕೇಳಿದ್ದೀರಾ? ಹೌದು. ಇಸ್ಮಾಯಿಲ್ ಶಾಫಿಯ ಬಗ್ಗೆ ನನಗೆ ಕೆಲವೊಂದು ವಿಚಾರಗಳು ತಿಳಿದಿತ್ತು, ಆದರೆ ಎಷ್ಟೋ ಸಾಧನೆಗಳು ಮಾಡಿದ್ದಾರೆ ಅಂತ ಅವರು ಇವತ್ತು ಫೋನ್ನಲ್ಲಿ ಹೇಳುವಾಗ ನನಗೆ ಗೊತ್ತಾಯಿತು. ಡಾಕ್ಟರೇಟ್ ಪದವಿ ಪಡೆದಂತಹದ್ದು ಅವರು ನಿಜವಾಗಿ ನಮ್ಮ ಒಂದು ಆಮ್ ಆದ್ಮಿ ಪಕ್ಷದ ಒಂದು ಆಸ್ತಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ಎಷ್ಟೆಷ್ಟು ಒಳ್ಳೆ ಜನರಿದ್ದಾರೆ, ಎಜುಕೇಟೆಡ್ ಮನುಷ್ಯರಿದ್ದಾರೆ, ವಕೀಲರಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಡಾಕ್ಟರೇಟ್ ಪದವಿ ಪಡೆದಂಥ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಿದ್ದಾರೆ. ಅಂಥವರಲ್ಲಿ ಒಬ್ಬರಾದ ನಮ್ಮ ಇಸ್ಮಾಯಿಲ್ ಶಾಫಿ ನಮ್ಮೊಂದಿಗಿದ್ದಾರೆ. ಬಾಬುಕಟ್ಟೆ ಮಂಗಳೂರು ಉಳ್ಳಾಲ ಕ್ಷೇತ್ರದ ಸೇವಾಕಾಂಕ್ಷಿಯಾಗಿ ಅವರು
ತಮ್ಮ ಆಗಮನವನ್ನು ಇಲ್ಲಿ ಸಾರ್ತಾ ಇದ್ದಾರೆ. ಸೊ ನಾನು ಹೆಮ್ಮೆಯಿಂದ ಈ ವೇದಿಕೆಗೆ ಆಹ್ವಾನಿಸಿದ್ದೇನೆ ಶ್ರೀಯುತ ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ. ದಯವಿಟ್ಟು ಸರ್ ತಾವು ಬಂದು ಈ ವೇದಿಕೆಯನ್ನು ಅಲಂಕರಿಸಬೇಕು. ಒಂದು ಕ್ಷೇತ್ರದಲ್ಲಿ ಏನಾದರೂ ಕೆಲಸ ನಡಿಬೇಕಾದ್ರೆ ಒಂದು ಮುಂದಾಳತ್ವ ಬೇಕಲ್ವಾ? ಮಾತಾಡ್ಬೇಕು, ನೀವು ಮುಂದಾಳತ್ವ ಬೇಕಲ್ವಾ? ಯಾರಾದ್ರೊಬ್ಬರು ಇದ್ದಾರೆ, ಅವರ ಹಿಂದೆಗಡೆ ನಾವು ಬರ್ತೇವೆ. ಪೆಟ್ಟು ಹೊಡೆದ್ರೆ ಮಾತ್ರ ಅವರು ಮಾತ್ರ ಮುಂದೆ, ನಾವು ಮಾತ್ರ ಹಿಂದೆ. ಸೊ ಪಕ್ಷದ ಆಗು ಹೋಗುಗಳ ಬಗ್ಗೆ, ಕಾರ್ಯಕರ್ತರ ಬಗ್ಗೆ ಒಂದು ಕಳಕಳಿಯಿಂದ ಪಕ್ಷದ ಬಗ್ಗೆ ಮುತುವರ್ಜಿಟ್ಟು ಕೆಲಸ ಮಾಡುವಂಥ ನಮ್ಮ ಉಳ್ಳಾಲ ಮಂಗಳೂರು ಕ್ಷೇತ್ರದ ಅಧ್ಯಕ್ಷರಾದ ಶ್ರೀಯುತ ಮೊಹಮ್ಮದ್ ಅಶ್ರಫ್ ಅವರು ನಮ್ಮೊಂದಿಗಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರುವುದು. ಓಕೆ, ಖಂಡಿತವಾಗಿ ಈಗ ನಮ್ಮ ಕಾರ್ಯಕ್ರಮ ಆರಂಭವಾಗುವ ಒಂದು ಸೂಚನೆ ಸಿಕ್ಕಿದೆ. ಯಾಕೆಂದರೆ ಗೌರವಾನ್ವಿತ ನಮ್ಮ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಮಗದೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಈ ನಮ್ಮ ವೀಕ್ಷಕರನ್ನು, ಅಧ್ಯಕ್ಷರನ್ನು ಹಾಗೂ ಸೇವಾಕಾಂಕ್ಷಿಯಾದ ಶ್ರೀಯುತ ಇಸ್ಮಾಯಿಲ್ ಶಾಫಿರನ್ನು ಮಗದೊಮ್ಮೆ ಜೋರು ಚಪ್ಪಾಳೆ ತಟ್ಟುವ ಮೂಲಕ ನಾವು ಅವರನ್ನು ಸ್ವಾಗತಪಡಿಸುವ. ಅದು ಈ ಸಭೆಗೆ ಅರ್ಥ ಬರೋಲ್ಲ. ಒಂದು ಉತ್ಸಾಹಿ ಕಾರ್ಯಕರ್ತ, ಒಂದು ತಾರುಣ್ಯತೆ ಇರುವ ಗಟ್ಟಿ ಒಂದು ಶಕ್ತಿಯಾದಂಥ ಒಂದು ಪ್ರತಿಭೆ ಈ ನಮ್ಮ ಉಳ್ಳಾಲ ಪರಿಸರಕ್ಕೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇನೆ. ತುಣುಕುಗಳ ಬಗ್ಗೆ ಕೆಲವೊಂದು ಉಲ್ಲೇಖಿಸಲು ನಾನು ಇಚ್ಛಿಸ್ತೇನೆ. ಜನಸೇವೆ ಒಂದನೇದಾಗಿ 300 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ಬಡ ವಿಧವೆಗೆ ನೂತನ ಮನೆ ನಿರ್ಮಾಣ ಕೊಡುವಲ್ಲಿ ಇವರು ಮುತುವರ್ಜಿ ವಹಿಸಿದ್ದಾರೆ. ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದುಲೇಖ ಅವರ ಮನೆಗೆ ದುರಸ್ತಿ ಸಹಾಯ ಮಾಡಿದ್ದಾರೆ. ಅಂಬ್ಲಮಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವೃದ್ಧೆ ಲಕ್ಷ್ಮಿಯವರಿಗೆ ಮೂಲಭೂತ ಸೌಕರ್ಯ. ಪಾವೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾವಿ ನಿರ್ಮಾಣ. ಕೊರೋನಾ ಸಂದರ್ಭದಲ್ಲಿ 500ಕ್ಕಿಂತಲೂ ಅಧಿಕ ಅರ್ಹ ಫಲಾನುಭವಿಗಳಿಗೆ ಆಹಾರ ಸಾಮಗ್ರಿ ವಿತರಣೆ. 300 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರ್ಹ ಕುಟುಂಬಕ್ಕೆ ಮನೆ ನಿರ್ಮಾಣ. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಕೆರೆಬೇಲೆ ಎಂಬಲ್ಲಿ ಬಡ ಕುಟುಂಬಕ್ಕೆ ಮನೆ ದುರಸ್ತಿಗೆ ಸಹಾಯ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಸಾಧಕರನ್ನು ಗುರುತಿಸಿ ಸನ್ಮಾನ. ಔಷಧಿ ಸಹಾಯ, ವಿದ್ಯಾರ್ಥಿಗಳಿಗೆ ಧನ ಸಹಾಯ. ಪಾವೂರು ಇನ್ನೋಳಿ ಕಮಲ ಪದವಿನ ಮಹಿಳೆಗೆ ವೀಲ್ಚೇರ್ ವಿತರಣೆ. ಮದುವೆಗೆ ಧನ ಸಹಾಯ. ರಸ್ತೆ ಬದಿಯ ನಿರ್ಗತಿಕರಿಗೆ ಊಟದ ವ್ಯವಸ್ಥೆ. ಕ್ಯಾನ್ಸರ್ ರೋಗಿಗಳಿಗೆ ಔಷಧಿ ಸಹಾಯ. ಅಂಗವಿಕಲರಿಗೆ ಊರುಗೋಲು ವಿತರಣೆ. ಪ್ರತಿ ತಿಂಗಳು ಅರ್ಹ ಕುಟುಂಬಕ್ಕೆ ರೇಷನ್ ವಿತರಣೆ. ಇದು ಇವರು ಜನಸೇವೆ ಮಾಡಿದ ಕೆಲವೊಂದು ತುಣುಕುಗಳು ಇಲ್ಲಿವೆ. ಸಂಘಟನೆ ಮಾಡುವುದು ಅಷ್ಟು ಸುಲಭವಲ್ಲ ಅಲ್ಲ. ಒಂದು ಪಕ್ಷವನ್ನು ಸಂಘಟಿಸುವುದು ಅಥವಾ ಒಂದು ಯಾವುದೇ ಸಂಸ್ಥೆಯನ್ನು ಸಂಘಟಿಸುವುದು ಅದು ಸುಲಭದ ಮಾತ್ರ ಅಲ್ಲ. ಆದರೆ ನಮ್ಮ ಇಸ್ಮಾಯಿಲ್ ಶಾಫಿ ಅವರು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಅಜೀವ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಾಗಿದ್ದಾರೆ. ತುಳುನಾಡ ರಕ್ಷಣಾ ವೇದಿಕೆಯ ಉಳ್ಳಾಲ ಘಟಕದ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಅಖಿಲ ಭಾರತ ಕಾರ್ಮಿಕ ಸಂಘಟನೆ ಜಿಲ್ಲಾ ಮಾಜಿ ಕಾರ್ಯದರ್ಶಿಯಾಗಿ ಬಜಲ್ ಪಕ್ಕಲಡ್ಕ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿ, ಉಳ್ಳಾಲ ಹೊಸಕುರಲ್ ಬಳಗದ ಸದಸ್ಯರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಮಾಜಿ ಕಾರ್ಯದರ್ಶಿಯಾಗಿ, ಬಾಬುಕಟ್ಟೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಮಾಜಿ ಅಧ್ಯಕ್ಷರಾಗಿ, ಜಿಲ್ಲಾ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಸಂಘದ ಮಾಜಿ ಉಪಾಧ್ಯಕ್ಷರಾಗಿ, ರಾಷ್ಟ್ರೀಯ ಮಾನವ ಹಕ್ಕು ಕೇಂದ್ರದ ಅಜೀವ ಸದಸ್ಯರಾಗಿ, ಮಾನವ ಹಕ್ಕುಗಳ ಸಮಿತಿ ಮಾಜಿ ಜಿಲ್ಲಾ ಅಧ್ಯಕ್ಷರಾಗಿ, ಹೀರಾ ಶಾಲೆಯ PTA ಅಧ್ಯಕ್ಷರಾಗಿ, ಇಂಡಿಯನ್ ಹ್ಯೂಮನ್ ರೈಟ್ಸ್ ಚಾರಿಟೇಬಲ್ ಟ್ರಸ್ಟ್ ಮಾಜಿ ಜಿಲ್ಲಾಧ್ಯಕ್ಷರಾಗಿ, ಮುಸ್ಲಿಂ ಸೆಂಟ್ರಲ್ ಕಮಿಟಿ ಉಳ್ಳಾಲ ಇದರ ಜೊತೆ ಕಾರ್ಯದರ್ಶಿಯಾಗಿ ವಿವಿಧ ಸಂಘಟನೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇನ್ನು ಕೆಲವು ಸನ್ಮಾನ. ಇದು ಕೇವಲ ಜನಸೇವೆ ಮಾಡುವುದು ಅಥವಾ ಸಂಘಟನೆ ಮಾಡುವುದಲ್ಲ, ಜನಸೇವೆ ಮಾಡುವಂತಹ ಸನ್ಮಾನ ಪ್ರಶಸ್ತಿ ಅವರಿಗೆ ಕೊಟ್ಟಿದ್ದಾರೆ. ಕೆನಡಾದ ರಿಜೆನ್ಸ್ ನ್ಯಾಷನಲ್ ಥಿಯೋಲಾಜಿಕಲ್ ಕಾಲೇಜಿನ ವತಿಯಿಂದ ಸಮಾಜ ಸೇವೆಯಲ್ಲಿ ಗೌರವ ಡಾಕ್ಟರೇಟ್, ಏಷ್ಯಾ ಕಲ್ಚರ್ ವೇದಿಕೆ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್, ಬೆಂಗಳೂರು ಚಾಮರಾಜಪೇಟೆಯ ಕರ್ನಾಟಕ ಸಂಸ್ಕೃತ ವಿಷಯದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆ ರಿಜಿಸ್ಟರ್ಡ್ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ವಿವಿಧ ಕಲೆ, ಸಾಹಿತ್ಯ, ನಾಡು ನುಡಿ, ಸಂಸ್ಕೃತಿಗೆ ಅನುಪಮ ಸೇವೆ
ಸೇವೆ ಸಲ್ಲಿಸುವ ಹಾಗೂ ಸುಪರ್ಯವಾದ ಸಾಧನೆ ಮಾಡಿದ ಹಲವರಿಗೆ ನೀಡುವ ಕರ್ನಾಟಕ ರಾಜ್ಯ ಪ್ರಶಸ್ತಿ. ಎಷ್ಟೋ ಪ್ರಶಸ್ತಿಗಳು ಇಲ್ಲಿವೆ, ಓದಿದರೆ ಖಂಡಿತ ಇವತ್ತು 1 ಗಂಟೆ ಅಲ್ಲ, ಒಂದು ದಿನ ಸಹ ಸಾಕಾಗುವುದಿಲ್ಲ. ಅಷ್ಟೊಂದು ಪ್ರತಿಭೆಯುಳ್ಳ ನಮ್ಮ ಇಸ್ಮಾಯಿಲ್ ಶಫೀರಿಗೆ ನಾವು ಮಗದೊಮ್ಮೆ ಚಪ್ಪಾಳೆ ತಟ್ಟಿ ಈ ಕ್ಷೇತ್ರ ಸೇವಾಕಾಂಕ್ಷಿಗೆ ಅವರು ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡುವಂಥ ಒಂದು ನಿಟ್ಟಿನಲ್ಲಿ ಮುಂದೆ ಬಂದಿದ್ದಾರೆ. ಸೊ ಅವರಿಗೆ ಮಗದೊಮ್ಮೆ ಸ್ವಾಗತ ಕೋರುತ್ತಾ, ಈಗ ನಮ್ಮ ಆಮ್ ಆದ್ಮಿ ಪಕ್ಷದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾದ ವೀಕ್ಷಕರಾದ ಶ್ರೀ ವಿವೇಕ್ ಸಾಲೇರವರು ನಮ್ಮದಿದ್ದಾರೆ. ಸರ್, ದಯವಿಟ್ಟು ತಾವು ಬಂದು ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಂತ ನಿಮ್ಮನ್ನು ನಾನು ಕೋರ್ಕೊಳ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಸಭಿಕರೇ, ನಾನು ಉದ್ದ ಭಾಷಣ ಮಾಡಬಾರ್ದು ಅಂತ ಎಲ್ರಿಗೂ ಹೇಳಿದ್ದೇನೆ. ಸೊ ನಾನೇ ಸಣ್ಣ ಒಂದು ಭಾಷಣವನ್ನು ಮಾಡ್ತೇನೆ. ಭಾಷಣ ಅಂತೇಳಿ ಹೇಳಿದರೆ ಆಮ್ ಆದ್ಮಿ ಪಕ್ಷದ ಹುಟ್ಟು ಮತ್ತು ಬೆಳವಣಿಗೆ ಮತ್ತು ಉಳ್ಳಾಲದವರೆಗೆ ಅದರ ಪ್ರಯಾಣದ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತೇನೆ. ನಾನು ಕೂಡ 2013ನೇ ಇಸ್ವಿಯಲ್ಲಿ ಒಂದು ಇನ್ಶೂರೆನ್ಸ್ ಕಂಪನಿಯ ಉದ್ಯೋಗಿಯಾಗಿ ಕೆಲಸ ಮಾಡ್ತಾಯಿದ್ದೆ ಹುಬ್ಳಿಯಲ್ಲಿ. ನಾನು ಮೂಲತಃ ಕುಂದಾಪುರದವನು, ಆದರೆ ನಾನು ಹುಬ್ಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಇನ್ಶೂರೆನ್ಸ್ ಕಂಪನಿಯಲ್ಲಿ. ಅರವಿಂದ್ ಕೇಜ್ರಿವಾಲ್ ಅವರು ಈ ರಾಜಕೀಯದಲ್ಲಿ ಒಂದು ರಿಫಾರ್ಮ್ ಬೇಕು, ನಾವು ಎಲ್ಲಿ ಹೋದರೂ ಲಂಚಗುಳಿತನ ತುಂಬ್ತಾ ಇದೆ, ಭಾಳ ಕಷ್ಟ ಆಗ್ತಾಯಿದೆ ಸಾಮಾನ್ಯ ಜನರಿಗೆ ಅಂತೇಳಿ ಹೇಳಿ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಕೊಡಬೇಕಂತೇಳಿ ಒಂದು ನಿರ್ಧಾರ ಮಾಡಿದಾಗ ನಾವೆಲ್ಲ ಕೆಲಸ ಬಿಟ್ಟು ಹೋಗಿ ಜಾಯ್ನ್ ಆದವರು. 2013ನೇ ಇಸ್ವಿಯಲ್ಲಿ ನಾನು ಆಮ್ ಆದ್ಮಿ ಪಕ್ಷಕ್ಕೆ ಕಾರ್ಯಕರ್ತನಾಗಿ ಸೇರ್ಪಡೆ ಆದೆ. ಅದರ ನಂತರ ನಮ್ಮ ಜರ್ನಿ ದೊಡ್ಡದಿದೆ. ನಾವು ಹುಬ್ಬಳ್ಳಿಯಲ್ಲಿ ಪಕ್ಷ ಕಟ್ಟುವಾಗ ನಾನು ಮತ್ತು SM ಜಡಣ್ಣವರ್ ಅಂತೇಳಿ ಹೇಳಿ ಒಬ್ಬರು ಹಿಂದಿ ಲೆಕ್ಚರರ್ ಒಬ್ಬರು ಇದ್ದರು. ಅವರಿಬ್ಬರೇ ನಾವು ಪಕ್ಷ ಕಟ್ಟಿದ್ದು, ನಾನು ಮತ್ತು ಅವರೇ. ನೀವು ಉಳ್ಳಾಲದಲ್ಲಿ ಇಷ್ಟು ಜನ ಬಂದದ್ದು ನೋಡಿ ನನಗೆ ಭಾಳ ಸಂತೋಷ ಆಗಿದೆ. ಇವತ್ತು ಉಳ್ಳಾಲದ ಜನರಿಗೆ ಒಂದು ಚಪ್ಪಾಳೆ ಹೊಡೆಯುವ. ಯಾಕಂದರೆ ನಾನು ಹುಬ್ಬಳ್ಳಿಯಲ್ಲಿ ಪಕ್ಷ ಜಾಯಿನ್ ಆದಾಗ ನಾನು ಮತ್ತು SM ಜಡಣ್ಣವರ್ ಅಂತೇಳಿ ಹೇಳಿ ಇಬ್ಬರೇ ಮೀಟಿಂಗ್ ಮಾಡ್ತಾ ಇದ್ದೆವು. ಈಗ ಕರ್ನಾಟಕದಾದ್ಯಂತ ಈಗ ಡೆಲ್ಲಿ ಎಲೆಕ್ಷನ್ ಆಯಿತು, ಪಂಜಾಬ್ ಎಲೆಕ್ಷನ್ ಆಯಿತು, ಗೋವಾ ಎಲೆಕ್ಷನ್ ಆಯಿತು, ರೀಸೆಂಟ್ಲಿ ಗುಜರಾತ್ ಎಲೆಕ್ಷನ್ ಆಯಿತು. ಆದರೆ ನಮ್ಮ ಪಾರ್ಟಿ ಬೆಳೆಯೋ ವೇಗವನ್ನು ನೋಡಿದರೆ ನಾವು ಇನ್ನೊಂದು 10 ವರ್ಷದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾವು ಈಗ ಒಳ್ಳೆ ಮನಸ್ಸಿನಿಂದ ಬಂದಿದ್ದೀರಿ, ಏನೋ ಒಂದು ಪರಿವರ್ತನೆ ಮಾಡಬೇಕು ನಾವು ಸಮಾಜದಲ್ಲಿ, ರಾಜಕೀಯದಲ್ಲಿ ನಾವು ಪರಿವರ್ತನೆ ಮಾಡಬೇಕಂತೇಳಿ ಹೇಳಿ ನೀವು ಇವತ್ತೊಂದು 50 ಜನ ಸೇರಿದ್ದೀರಿ. ಇದು ಶೀಘ್ರವೇ 500 ಆಗಲಿ 5000 ಆಗಲಿ ಅಂತೇಳಿ ಹೇಳಿ ನಾನು ಹಾರೈಸ್ತೇನೆ. ಈಗ ನಾನು ಉಳ್ಳಾಲದ ಬಗ್ಗೆ ಮಾತಾಡುವಾಗ ಭಾಳಷ್ಟು ಜನ ಹೇಳಿದರು ಅಲ್ಲಿ UT ಖಾದರ್ ಅವರು ಇದ್ದಾರೆ, ಸೊ ಅಲ್ಲಿ ನಮಗೆ ಕಾಂಟೆಸ್ಟ್ ಮಾಡೋದು ಭಾಳ ಕಷ್ಟ ಅಂತೇಳಿ ಹೇಳಿ ಎಲ್ಲ ಕಡೆಯಿಂದ ನನಗೆ ಒಂದು ಕಿವಿ ಮಾತು ಬಂತು. ಆದರೆ ಈ ಮೊಹಮ್ಮದ್ ಶಾಫಿ ಅವರು ಇವತ್ತು ಗಟ್ಟಿ ನಿರ್ಧಾರ ಮಾಡಿ ಇಲ್ಲಿ ಕೆಲಸವನ್ನು ಕೈ ಹಿಡಿದುಕೊಂಡಿದ್ದಾರೆ. ಅವರು ಮುಂದೆ ಅಭ್ಯರ್ಥಿಯಾಗಿ ಅವರು MLA ಆಗಿ ಗೆದ್ದು ಬರ್ತಾರೆ ಅಂತೇಳಿ ಹೇಳಿ ನಾನು ನನ್ನ ಹೃದಯಾಂತರಾಳದಿಂದ ನಾನು ಬಯಸುವನಾಗಿದ್ದೇನೆ. ಯಾಕಂದರೆ ಯಾವ ಕ್ರಾಂತಿ ಆಗಲಿ ಅದು ಒಬ್ಬ ಮನುಷ್ಯನಿಂದನೇ ಸ್ಟಾರ್ಟ್ ಆಗ್ತದೆ. ಅದಕ್ಕೆ 100 ಜನ ಮತ್ತೆ ಬಂದು ಸೇರ್ತಾರೆ. ನಾವು ಯಾರಾದರೂ ಒಳ್ಳೆ ಕೆಲಸ ಮಾಡ್ತೇವೆ ಅಂದರೆ ನೀನು ಒಬ್ಬನೇ ಏನು ಮಾಡ್ತೀಯ ಅಂತ ಕೇಳ್ತೇವೆ ನಾವು ಯಾವಾಗಲೂ. ನಿನ್ನ ಹತ್ರ ಒಬ್ಬನ ಹತ್ರ ಸಾಧ್ಯ ಇದ್ದ. ನೀವು ಯಾವುದೇ ರಿವಲ್ಯೂಷನರಿ ನೋಡಿ, ಯಾವುದೇ ಕ್ರಾಂತಿಕಾರಿಗಳನ್ನು ನೋಡಿ, ಅವರು ಒಬ್ಬರಿಂದನೇ ಹೊಸ ಐಡಿಯಾಗಳು ಹುಟ್ಟುತ್ತವೆ. ನೀವು ಮಹಾತ್ಮ ಗಾಂಧಿಯನ್ನು ನೋಡಿ, ಮಾರ್ಟಿನ್ ಲೂಥರ್ ಕಿಂಗ್ ನೋಡಿ, ಅಥವಾ ಯಾವುದೇ ಒಬ್ಬ ರಿವಲ್ಯೂಷನರಿಯನ್ನು ನೋಡಿದರೆ ಕೂಡ ಒಬ್ಬ ಮನುಷ್ಯನಿಂದ ಕ್ರಾಂತಿ ಶುರುವಾಗಿ ಅದಕ್ಕೆ ಸಾವಿರಾರು ಜನ ಸೇರಿ ದೇಶದಲ್ಲಿ ಮಹತ್ತರವಾದ ಬದಲಾವಣೆಗಳು ಬರುವುದನ್ನು ನಾವು ಭಾಳಷ್ಟು ಸಲ ನೋಡಿದ್ದೇವೆ. ಅದು ಭಾರತದಲ್ಲಿ ಕೂಡ ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ಬಯಸ್ತೇನೆ. ಅದು ಉಳ್ಳಾಲದಲ್ಲಿ ಇವತ್ತು ನಾಳೆ ಆಗ್ಬೋದು, ಅಥವಾ 5 ವರ್ಷನೂ ತಗೊಳ್ಬೋದು. ತಾವೆಲ್ಲ ಒಳ್ಳೆ ಮನಸ್ಸಿನಿಂದ ಬಂದಿದ್ದೀರಿ. ಈಗ ಇದು ಪಕ್ಷದ ನಮ್ಮ ಚುನಾವಣಾ ಪೂರ್ವ ಸಿದ್ಧತಾ ಸಭೆ, ಆದ್ದರಿಂದ ಪಕ್ಷದ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿದೆ. ತಾವೆಲ್ಲ ಬಂದಿದ್ದೀರಿ, ನನ್ನ ಒಂದು 5 ನಿಮಿಷದ ಭಾಷಣವನ್ನು ಕೂಡ ಕೇಳಿದಿರಿ. ನಿಮಗೆಲ್ಲ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ನಮ್ಮ ಶಾಫಿ ಅವರು 4 ಮಾತಾಡಬೇಕಂತೇಳಿ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ನಮ್ಮ ಇಸ್ಮಾಯಿಲ್ ಶಾಫಿ ಅವರು ಖಂಡಿತವಾಗಿ ಉಳ್ಳಾಲ ಕ್ಷೇತ್ರದ ಅಭ್ಯರ್ಥಿಯಾಗಿ MLA ಆಗಿ ನಮ್ಮ ಕರ್ನಾಟಕ ರಾಜ್ಯದ ಸೇವೆ ಮಾಡುವಂಥ ಒಂದು ಅವಕಾಶ ದೇವರಿಗೆ ಕೊಡ್ತಾರಂತ ಹೇಳುತ್ತಾ, ಈಗ ಕೆಲವೊಂದು ಇದಕ್ಕಿಂತ ಮುಂಚೆ ನಮ್ಮ ಉಳ್ಳಾಲ ಕ್ಷೇತ್ರ ಸೇವಾಕಾಂಕ್ಷಿ ಶ್ರೀಯುತ
ಇಸ್ಮಾಯಿಲ್ ಶಾಫಿ ಅವರು ಒಂದೆರಡು ಮಾತುಗಳನ್ನು ಸಭೆಯನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಈ ಸಭೆ ಎಲ್ಲರಿಗೂ ನಮಸ್ಕಾರಗಳು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ನಮ್ಮ ಉಸ್ತುವಾರಿಯಾಗಿ ನಮ್ಮ ಪಕ್ಷದ ಬಂದಂಥ ನಮ್ಮ ನಾಯಕರಾದಂಥ ವಿವೇಕ್ ಶಾಲ್ಯಂಡ್ರವರು ಹಲವಾರು ಕಾರ್ಯಕ್ರಮದ ಒತ್ತಡವಿದ್ದರೂ ಉಳ್ಳಾಲ ಕ್ಷೇತ್ರಕ್ಕೆ ಬಂದು ನಮ್ಮ ಕಾರ್ಯಕರ್ತರ ಸಭೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಬೇಕಾಗಿ ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಈ ಊರಿನ ಸಮಾಜ ಸೇವಕರು, ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಚಿತರಾಗಿರುವಂಥ ಅಶ್ರಫ್ ಉಳ್ಳಾಲ ಕೂಡ ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕದಿಂದ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲಿದ್ದಂಥ ನಾವೆಲ್ಲರೂ ನಾಯಕರುಗಳಲ್ಲ. ನಾನು ನಿಜವಾಗಿ ಹೇಳಬೇಕೆಂದ್ರೆ ನಮ್ಮ ಎದುರುಗಡೆ ಇದ್ದಂಥ ತಾವೆಲ್ಲರೂ ನಮ್ಮ ನಾಯಕ ನಾಯಕಿಯರು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ತೇನೆ. ನಮ್ಮ ಈ ಪಕ್ಷವನ್ನು ಮೆಚ್ಚಿಕೊಂಡು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ, ಎಲ್ಲ ಸಹೋದರ ಸಹೋದರಿಗೂ ಕೂಡ ನಾನು ನನ್ನ ಪರವಾಗಿಯೂ ನನ್ನ ಪಕ್ಷದ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಮತ್ತು ನಮ್ಮ ಈ ಕಾರ್ಯಕ್ರಮದ ಮಾಧ್ಯಮ ಮಿತ್ರರಾಗಿ ಬಂದಂಥ ಹೊಸಕುರಳ್ ಟಿವಿ ಚಾನೆಲ್ನ ಆಸಿಫ್ ಅಬ್ಬುಕಟ್ಟೆ ಅವರು ಕೂಡ ಇದ್ದಾರೆ. ಅವರು ಕೂಡ ನಾನು ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತಾ ಇದ್ದೇನೆ. ಮತ್ತು ನಮ್ಮ ಪಕ್ಷದ ಇನ್ನೋರ್ವ ಬೆನ್ನೆಲುಬು ಅಂತ ಹೇಳ್ಬೋದು, ಈ ಉಳ್ಳಾಲ ಕ್ಷೇತ್ರದಲ್ಲಿ ಅವರ ಹೆಸರು ಚಿರ ಪರಿಚಿತ ಮೊಹಮ್ಮದ್ ಹನೀಫ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ನಮ್ಮ ಈ ಸಂಘಟನೆಯಲ್ಲಿ, ಈ ಪಕ್ಷದಲ್ಲಿ ಸಕ್ರಿಯವಾಗಿ ನನಗೆ ಬೆನ್ನೆಲುಬನ್ನು ನೀಡುತ್ತಾ ನನ್ನೊಟ್ಟಿಗೆ ಸದಾ ಹನೀಫ್ ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದಿಂದ ಅಭಿನಂದಿಸ್ತಾ ಇದ್ದೇನೆ. ಮತ್ತು ಇನ್ನೋರ್ವ ನಮ್ಮ ಅತಿಥಿ, ನಮ್ಮೆಲ್ಲರ ಈ ಪಕ್ಷ ಯಾವಾಗ 2014ರಿಂದ ಆಮ್ ಆದ್ಮಿ ಪಕ್ಷದಲ್ಲಿ ಸೇವೆ ಸಲ್ಲಿಸಿರುವಂತ ನನ್ನ ಮಿತ್ರರು ರಾಣಿ ಸರ್ ಅವರು ಕೂಡ ನಮ್ಮ ಈ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಇವತ್ತು ಈ ಸಭೆ ಎಂಸಿಯನ್ನು ಕೂಡ ಮಾಡಿದ್ದಾರೆ ಮತ್ತು ನನ್ನ ಬಗ್ಗೆ ಕೂಡ ಸವಿಸ್ತಾರವಾಗಿ ನಿಮಗೆ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಅವರನ್ನು ಕೂಡ ನಾನು ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದಿಂದ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಇನ್ನೋರ್ವ ನಮ್ಮ ಆತ್ಮೀಯರು ಹಮೀದ್ ಬಂದರ್ ನಮ್ಮೊಟ್ಟಿಗೆ ನಮ್ಮ ಈ ಸಭೆಯಲ್ಲಿದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನನ್ನ ಆತ್ಮೀಯರು ಸದಾ ಯಾವಾಗಲೂ ಕರೆದರು, ನಾನೊಂದು ಸಂಘಟನೆಯಲ್ಲಾಗಲಿ ಯಾವ ವಿಷಯದಲ್ಲಾದರೂ ಕರೆದರು ನಮ್ಮೊಟ್ಟಿಗೆ ಹೋಗೊಟ್ಟು ಬಂದಂತ ನಮ್ಮ ಯಶೋದಕ್ಕ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಅವರೊಟ್ಟಿಗೆ ಬಂದಂತ ಎಲ್ಲರನ್ನು ನಾನು ಒಂದೇ ಮಾತಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಸಂಘಟನೆಯಲ್ಲಿದ್ದಂಥ ನನ್ನ ಆತ್ಮೀಯ ಸಹೋದರಿಯರಿಬ್ಬರಿದ್ದಾರೆ. ಅವರು ರಾಜ್ಯೋತ್ಸವ ಪ್ರಶಸ್ತಿ ತೆಗೆಯುವಾಗ ನಾನು ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ತೆಗೆದಿದ್ದೆ. ಬಬ್ಬುಕಟ್ಟೆ ನಿತ್ಯಾದರ ಶಾಲೆಯ ಟೀಚರ್ ಆಗಿದ್ದಾರೆ. ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿದಂಥ ನಮ್ಮ ರೀನಾ ಟೀಚರ್ ಅವರು ನಾನು ಅಬ್ದುಲ್ ಕಲಾಂ ಪ್ರಶಸ್ತಿ ತೆಗೆಯುವಾಗ ರಾಜ್ಯೋತ್ಸವ ಪ್ರಶಸ್ತಿ ನನ್ನೊಟ್ಟಿಗೆ ತೆಗೆದಿದ್ದಾರೆ. ಆ ವೇದಿಕೆಯಲ್ಲಿ ನಾನು ಗೆಸ್ಟ್ ಆಗಿ ಅವರಿಗೆ ನಾನು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಡುವಾಗ ನಾನು ಕೂಡ ಇದ್ದೆ. ಒಂದು ಟೀಚರ್ ಆಗಿ ನಮ್ಮ ಈ ಪರಿಸರದಲ್ಲಿಂದು ರಾಜ್ಯೋತ್ಸವ ಪ್ರಶಸ್ತಿ ತೆಗೆದಂತ ನಮ್ಮೆಲ್ಲರ ಆತ್ಮೀಯರು, ನನ್ನ ಸಹೋದರಿಯಾದಂಥ ರೀನಾ ಮೇಡಮ್ ಅವರನ್ನು ಕೂಡ ನಾನು ನಮ್ಮ ಪಕ್ಷದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದಿಂದ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಇನ್ನೋರ್ವ ನನ್ನ ಸಹೋದರಿ ನಯನಾ ಟೀಚರ್. ನಯನಾ ಅಂದರೆ ಅವರು ಯಾವಾಗಲೂ ನಗುಮುಖದಲ್ಲೇ ಇದ್ದಾರೆ. ಅವರು ನೃತ್ಯ ಟೀಚರ್ ಆಗಿದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ನೃತ್ಯವನ್ನು ಕಲಿಸ್ತಾ ಇದ್ದಾರೆ. ಶಾಲೆಯಲ್ಲಿ ಕೂಡ
ಒಂದು ಉತ್ತಮ ಶಿಕ್ಷಕಿಯಾಗಿ ಎಲ್ಲ ನಮ್ಮ ಪರಿಸರದಲ್ಲಿರುವ ಎಲ್ಲ ಮನೆ ಮಕ್ಕಳು ಅವರೊಟ್ಟಿಗೆ ನೃತ್ಯವನ್ನು ಕಲಿತಂತ ಒಂದು ಮಹಾನ್ ಒಂದು ಕಲಾವಿದೆ ಅಂತ ಹೇಳ್ಬೋದು. ಬಹುಶಃ ಅವರು ಕೂಡ ನಮ್ಮೊಟ್ಟಿಗೆ ಸದಾ ಯಾವ ಕೆಲಸದಲ್ಲೂ ನಮ್ಮೊಟ್ಟಿಗೆ ಇದ್ದಾರೆ, ಕೈ ಜೋಡಿಸ್ತಾ. ಅವರನ್ನು ಕೂಡ ನಾನು ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಮತ್ತು ಇನ್ನೋರ್ವ ಸಮಾಜ ಸೇವಕಿ ಖೈರುನ್ನೇಸ ಅಂತ ನನ್ನ ಕ್ಲಾಸ್ಮೇಟ್ ಅವರು ಕೂಡ ನಮ್ಮ ಸಭೆಯ ಮುಂದುಗಡೆ ಇದ್ದಾರೆ. ಬಹುಶಃ ಹೇಳದಿದ್ದರೆ ಅವರು ಕೂಡ ಬೇಜಾರಾಗಬಾರದು. ಅವರನ್ನು ಕೂಡ ನಿಮ್ಮೆಲ್ಲರವಾಗಿ ನಾನು ಅಭಿನಂದಿಸುತ್ತಿದ್ದೇನೆ. ಮತ್ತು ನಾನು ನಮ್ಮ ಇನ್ನೋರ್ವ ಸಮಾಜ ಸೇವಕರು, ನನ್ನ ಊರಿನ ಹಿರಿಯರು, ನನ್ನ ಹಿತೈಷಿ ಕೂಡ, ನಾನು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದರೂ ಶಾಪಿ ನಿನ್ನೊಟ್ಟಿಗೆ ನಾನು ಇದ್ದೇನೆ ಅಂತ ಹೇಳುವ ನನ್ನ ಆತ್ಮೀಯರಾದಂಥ ನನ್ನ ಅಣ್ಣ ಕಾಲಿಸ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಮತ್ತು ವೇದಿಕೆಯ ಮುಂಭಾಗದಲ್ಲಿದ್ದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರು, ಸಹೋದರಿಗೆ ಮತ್ತು ಕಾರ್ಯಕರ್ತರು ನಾನು ಒಂದೇ ವಾಕ್ಯದಲ್ಲಿ ನಾನು ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಒಂದೇ ವಾಕ್ಯದಲ್ಲಿ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ಇದ್ದೇನೆ. ಮತ್ತು ಅದೇ ರೀತಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲು ಬಂದಂತ ಹಲವಾರು ಯುವ ನಾಯಕರು ಇದ್ದಾರೆ. ಅವರನ್ನು ಕೂಡ ನಾವು ಮತ್ತೆ ಹೆಸರು ಕರೆದು ನಮ್ಮ ವೇದಿಕೆಯಲ್ಲಿ ನಮ್ಮ ವಿವೇಕಾನಂದ ಶಾಲೆ ಅವರು ನಮ್ಮ ಸಮ್ಮುಖದಲ್ಲಿ ಅವರನ್ನು ಸೇರ್ಪಡೆಗೊಳಿಸುವ ಒಂದು ಕಾರ್ಯಕ್ರಮವೂ ಇದೆ. ಬಹುಶಃ ನಮ್ಮ ವಿವೇಕಾನಂದ ಶಾಲೆ ಅವರು ನಮ್ಮ ಪಕ್ಷದ ಉಸ್ತುವಾರಿಗಳಾಗಿದ್ದಾರೆ, ವೀಕ್ಷಕರಾಗಿದ್ದಾರೆ. ಅವರು ಜಾಸ್ತಿ ಮಾತಾಡೋದು ಬೇಡ, ಸ್ವಲ್ಪ ಮಾತಾಡಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಂದು ಆಕಾಂಕ್ಷಿಯಾಗಿ ನಾನು ಇಲ್ಲಿ ಮಾತಾಡದಿದ್ದರೆ ಅದು ತಪ್ಪಾಗಬಹುದಂತ ಹೇಳಿ ನಾನೊಂದು 5 ನಿಮಿಷವನ್ನು 10 ನಿಮಿಷಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ ಸರ್. ಅದೇ ರೀತಿ ಈ ಊರಿನಲ್ಲಿ ಶಾಪಿ ಬಬ್ಬುಗಡ್ಡೆ ಎಂದ ಒಬ್ಬ ವ್ಯಕ್ತಿ ಸಮಾಜ ಸೇವಕನಾಗಿ ಹಲವಾರು ವಿವಿಧ ಸಂಘಟನೆಗಳಲ್ಲಿ ಸೇರಿ ಹಲವಾರು ರಾಜಕೀಯ ಪಕ್ಷದಲ್ಲಿ ಸೇರಿಕೊಂಡು ರಾಜಕೀಯ ಪಕ್ಷದವರು ನಮ್ಮ ಟ್ಯಾಲೆಂಟ್ ಅನ್ನು ನೋಡಿ ನಮಗೆ ಅವಕಾಶ ಕೊಡದಿದ್ದರೂ ಕೂಡ ನಮ್ಮನ್ನು ಆಮ್ ಆದ್ಮಿ ಕೇಜ್ರಿವಾಲ್ರ ಪಕ್ಷ ನನ್ನ ಮನೆಯ ಬಾಗಿಲನ್ನು ತಟ್ಟಿ ತಾವು ತಮ್ಮ ಪಕ್ಷಕ್ಕೆ ಬರಬೇಕಂತ ಹೇಳಿ ನಮ್ಮ ಆಮ್ ಆದ್ಮಿ ಪಕ್ಷದ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಕಾಮತ್ ಅವರು ನನಗೆ ಆಹ್ವಾನ ಕೊಟ್ಟಾಗ ನಾನು ಒಂದೇ ಮಾತಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾದೆ ಸರ್. ಅಂದಿನಿಂದ ನನಗೂ ಕೂಡ ಈ ರಾಜಕೀಯ ಅಂದರೆ ಹಲವಾರು ವಿಧಗಳಲ್ಲಿ ನೋಡಿದಾಗ ರಾಜಕೀಯ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಬಹುಶಃ ನಾನು ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ರಾಜಕಾರಣಿಯ ವ್ಯಕ್ತಿಗಳಿದ್ದಾರೆ, ನಾನು ತೋಡು ಮಾಡಿದ್ದೇನೆ, ರೋಡು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಾನು ಅವರ ಹತ್ರ ಕೇಳಲಿಕ್ಕೆ ಒಂದೇ ಮಾತು ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಆಮ್ ಆದ್ಮಿ ಪಕ್ಷ ಡಿಲ್ಲಿಯಲ್ಲಿ ಆಗಲಿ ಪಂಜಾಬ್ಗಳಲ್ಲಿ ಕೊಟ್ಟಂತ ಪ್ರಣಾಳಿಕೆಯನ್ನು ಸಂಪೂರ್ಣವಾಗಿ ಜನರಿಗೆ ಕೊಡ್ತಾ ಬಂದಿದೆ. ನಾವು ಓಟು ಹಾಕಿ ಕಳಿಸಿದಂತ ಜನಪ್ರತಿನಿಧಿಗಳು ತೋಡು ಮತ್ತು ರೋಡನ್ನು ನಮ್ಮೆದುರಿಗೆ ತೋರಿಸ್ತಾ ಇದ್ದಾರೆ. ಬಹುಶಃ ಇವರಿಗೆ ನಾಚಿಕೆ ಆಗಬೇಕು. ರೋಡು ಮತ್ತು ತೋಡು ಒಬ್ಬ MLA ಆಗಲಿ ಒಬ್ಬ ಪಂಚಾಯತಿ ಮೆಂಬರ್ ಆದರೆ ಅವ ಮಾಡಲೇಬೇಕು. ಅವನಿಗೆ ಕಮಿಷನ್ ಸಿಗಬೇಕಾದ್ರೆ ರೋಡು ತೋಡಿನ ಬಗ್ಗೆನೇ ಅವನ ಜೀವನ ಪೂರ್ತಿ ಅದರಲ್ಲಿ ಅವ ಮುಳುಗಿ ರೋಡು ತೋಡಿನ ಬಗ್ಗೆನೇ ಇರುತ್ತಾನೆ. ಮತ್ತೆ ಅವನ ಹಿಂದುಗಡೆ ಹಿಂಬಾಲಕರು ಅವನನ್ನು ಆ ಕಮಿಷನ್ ಹಣದಿಂದ ಅವನ ಹಿಂಬಾಲಕರಾಗಿ ಅವನ ಹಿಂದುಗಡೆ ಹೋಗುತ್ತಾ ಇರುವ ಹಲವಾರು ಹಿಂಬಾಲಕರು ಕೂಡ ಇದ್ದಾರೆ. ಬಹುಶಃ ಉಳ್ಳಾಲದಲ್ಲಿ ಬುದ್ಧಿವಂತರಿದ್ದಾರೆ. ಈ 2023ರ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷವು ಇಲ್ಲಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಪ್ರಪ್ರಥಮವಾಗಿ ಈ ಕ್ಷೇತ್ರದಲ್ಲಿ ನಾವು ಒಂದು ಆಕಾಂಕ್ಷಿಯಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ಶಾ ಅಲ್ಲಾ ಮುಂದಿನ ದಿನದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಉಳ್ಳಾಲದ ಒಂದು MLA ಆಗಿ ಆಮ್ ಆದ್ಮಿ ಪಕ್ಷದ ಯಾವುದೇ ಒಂದು ಅಭ್ಯರ್ಥಿ ಹೋಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳುತ್ತಾ ನಾನು ಈ ಮೂಲಕ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಬಹುಶಃ ಇವತ್ತು ಒಂದು ಮಾತಿಗೆ ಕರೆಗೊಟ್ಟು ಹೊಸ ಪಕ್ಷ ನನಗೆ ಕೂಡ ಸಂತೋಷವಾಗ್ತದೆ. ನಮ್ಮ ವೀಕ್ಷಕರು ಹೇಳಿದ್ದಾರೆ, ವಿವೇಕ್ ಸಾಲೇನ್ ಸರ್, ಒಂದೇ ಮಾತಿಗೆ ಇಷ್ಟು ಜನ ಬಂದಿದ್ದೀರಿ. ಬಹುಶಃ ನಿಮ್ಮ ಎಲ್ಲರನ್ನೂ ಕೂಡ ನಾನು ಯಾವತ್ತೂ ಕೂಡ ಜೀವನ ಪೂರ್ತಿ ಮರೆಯಲಿಕ್ಕೆಲ್ಲ. ಕಾರಣ ಶಾಪಿ ಬಬ್ಬುಗಡ್ಡೆಯಿಂದ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ನ್ಯಾಷನಲ್ ಪಕ್ಷವಾದ ಆಮ್ ಆದ್ಮಿ ಪಕ್ಷವು ನನ್ನನ್ನು ಕರೆದು ಒಂದು ಸೇವಾಕಾಂಕ್ಷಿಯಾಗಿ ಕೊಟ್ಟದಕ್ಕೆ ನನ್ನ ಪಕ್ಷಕ್ಕೆ ನಾನು ಯಾವಾಗಲೂ ಚಿರಾಋಣಿಯಾಗಿರುತ್ತೇನೆಂದು ಈ ಮೂಲಕ ಹೇಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಕ್ಷೇತ್ರದ ಈ ಮತದಾರರು ನನ್ನನ್ನು ಕೈ ಬಿಡಲಿಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಾನು ಒಂದು ಜನಪ್ರತಿನಿಧಿಯಾಗಿ ಇಷ್ಟ ತನಕ ಬರಲಿಲ್ಲ, ಒಂದು ಪಂಚಾಯತಿ ಮೆಂಬರ್ ಕೂಡ ಆಗಲಿಲ್ಲ. ಆದರೂ ನಾನು ಮಾಡಿದ ಸೇವೆಯನ್ನು ತೆಗೆದವರಿಗೆ ಗೊತ್ತಿದೆ. ಬಹುಶಃ
ಈ ಸೇವೆಗಳು ಮಾಡಲಿಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ, ತುಂಬ ಕಷ್ಟ ಇದೆ. ಒಬ್ಬ ಮನುಷ್ಯ ಯಾವಾಗಲೂ ತಾನು ಹುಟ್ಟಿದ ಮೇಲೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕೆಂದು ಅವನಲ್ಲಿ ಇರುತ್ತದೆ. ಆ ಒಳ್ಳೆಯ ಕೆಲಸ ಮಾಡುವಾಗ ಅದು ದೇವರು ಕೂಡ ಮೆಚ್ಚಬೇಕಾಗ್ತದೆ. ಜನರು ಮೆಚ್ಚಿದರೆ ಆ ಕೆಲಸ ಆಗಲಿಕ್ಕೆಲ್ಲ, ದೇವರು ಮೆಚ್ಚಿದರೆ ಮಾತ್ರ ಅವನಿಗೆ ಪರಲೋಕದಲ್ಲಿ ಆ ಮಾಡಿದ ಕೆಲಸಕ್ಕೆ ಏನಾದರೂ ಪುಣ್ಯ ಸಿಗ್ಬಹುದು. ಅದೇ ರೀತಿ ಆಮ್ ಆದ್ಮಿ ಪಕ್ಷದಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತ ಅವನ ಒಂದು ದಿನದ ಒಂದು ತಾಸು ನಮ್ಮ ಪಕ್ಷಕ್ಕಾಗಿ ನೀವು ತ್ಯಾಗ ಮಾಡಿದರೆ ನಿಜವಾಗಿ ನಿಮಗೂ ಏದಲ್ಲೂ ಪರದಲ್ಲೂ ದೇವರು ಒಳ್ಳೆಯದು ಮಾಡ್ತಾನೆ ಅಂತ ಈ ಮೂಲಕ ನಾನು ಹೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಇಲ್ಲ ಎಂದು, ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಇರಬಹುದು. ಬಹುಶಃ ಕೇಜ್ರಿವಾಲ್ ಅವರು ಒಬ್ಬರೇ ಬಂದು ಪಂಜಾಬು ಮುಖ್ಯಮಂತ್ರಿ ಆಗಿದ್ದಾರೆ, ಡೆಲ್ಲಿಯಲ್ಲಿ ಕೂಡ ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ. ಮೊನ್ನೆ ನಡೆದಂಥ ಮಹಾನಗರ ಪಾಲಿಕೆ ಡೆಲ್ಲಿಯಲ್ಲಿ ಅದು ಕೂಡ ನಮ್ಮ ಗದ್ದುಗೆ ಏರಿದೆ. ಇನ್ನು ಕರ್ನಾಟಕದಲ್ಲಿ ಕೂಡ ಈ ಸಲ 2023ರಲ್ಲಿ ಚುನಾವಣೆಯಲ್ಲಿ ಕೂಡ ನಮ್ಮ ಕರ್ನಾಟಕವು ಕೂಡ ಆಮ್ ಆದ್ಮಿ ಪಕ್ಷ ಜಯಗಳಿಸ್ತದಿಂದ ಈ ಮೂಲಕ ನಿಮ್ಮಲ್ಲಿ ನಾನು ಹೇಳ್ತಾ ಇದ್ದೇನೆ. ಮತ್ತು ನಾನು ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆಂದರೆ, ಈ ಆಮ್ ಆದ್ಮಿ ಪಕ್ಷ ಉಳ್ಳಾಲದಲ್ಲಿ ಒಂದು ಚಿಕ್ಕ ಮಗು ಹುಟ್ಟಿದಾಗೆ. ಇದನ್ನು ನೀವೆಲ್ಲರೂ ನೀರು ಹಾಕಿ ಬೆಳೆಸಿದರೆ ಮಾತ್ರ ಇದು ಹೆಮ್ಮರವಾಗಿ ಬೆಳೆಯಬಹುದು. ಇಲ್ಲಿ ರಾಜಕೀಯದ ಭ್ರಷ್ಟಾಚಾರಿಗಳು, ಪುಡಾರಿಗಳು, ಹಿಂಬಾಳಕರು ಇರುವಂತಹ ಒಂದು ಈ ಉಳ್ಳಾಲ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಒಳ್ಳೆಯವರಿಗೆ ಯಾವಾಗಲೂ ಕಾಲ ಇಲ್ಲ. ಮೊನ್ನೆ ತಾನೇ ವಾಟ್ಸಪ್ಪಲ್ಲಿ ಶಾಪಿ ಬಬ್ಬುಗಡ್ಡ ಆಮ್ ಆದ್ಮಿ ತೊರೆದಿದ್ದಾನಂತ ಒಂದು ಮೆಸೇಜನ್ನು ಕೂಡ ಹಾಕಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಜನ ಬರಬಾರದಂತ. ಚಿಂತೆ ಇಲ್ಲ, ನಮ್ಮೊಟ್ಟಿಗೆ ಇರುವವರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಇದು ನಮ್ಮ ಆಸ್ತಿ, ನೀವು ಬಂದವರು ಈ ಪಕ್ಷದ ಆಸ್ತಿ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಮುಂದಿನ ದಿನಗಳಲ್ಲಿ 210 ನಮ್ಮ ಬೂತ್ ಇದೆ. 210 ಬೂತಲ್ಲಿ ಕೂಡ ಕಾರ್ಯಕರ್ತರು ನಾವು ಉತ್ಪತ್ತಿ ಮಾಡಬೇಕಾಗ್ತದೆ. ನಮ್ಮ ಕೆಲಸವನ್ನು ನಾವು ಈಗಿಂದಲೇ ಸ್ಟಾರ್ಟ್ ಮಾಡಬೇಕು. ಆದ್ದರಿಂದ ದಯವಿಟ್ಟು ಇಲ್ಲಿದ್ದಂಥ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಮಿತ್ರರನ್ನು ಅಥವಾ ತಮಗೆ ಪರಿಚಯ ಇರುವವರನ್ನು ಈ ಪಕ್ಷಕ್ಕೆ ಸೇರಿಸಿ ಬೆಂಬಲವನ್ನು ಸೂಚಿಸಲಿಕ್ಕೆ ನಿಮ್ಮ ಸಹಕಾರವು ಕೂಡ ಅತ್ಯಗತ್ಯ ಇದೆ. ಆದರೆ ಇವತ್ತಿನ ಈ ದುಷ್ಟ ರಾಜಕೀಯ ಒಳ್ಳೆಯ ರಾಜಕೀಯ ವ್ಯಕ್ತಿಗಳನ್ನು ಮುಂದೆ ಬರಲು ಯಾವತ್ತೂ ಬಿಡುವುದಿಲ್ಲ. ಅವರಿಗೆ ಅವರ ಹೆಂಡತಿ ಮಕ್ಕಳು ಅಥವಾ ಹೊರದೇಶದಲ್ಲಿ ಅವರ ವ್ಯಾಪಾರ ಬಿಸ್ನೆಸ್ ಮತ್ತು ಇಲ್ಲಿ ಕೆಲವು ಗೂಂಡಾಗಳನ್ನಿಟ್ಟು ರಾಜಕೀಯ ಮಾಡುವ ಪ್ರವೃತ್ತಿ ನಮ್ಮ ಈ ದೇಶದಲ್ಲಿರುವ ರಾಜಕೀಯ ಹಲವಾರು ನಾಯಕರುಗಳನ್ನು ನಾವು ನೋಡಿದ್ದೇವೆ. ಒಬ್ಬ ಅಭ್ಯರ್ಥಿ ಅವನ ಮೇಲೆ FIR ಆಗಿ ಅವನು ಕೇಸ್ ಇದ್ದರೂ ಕೂಡ ಅಭ್ಯರ್ಥಿಯಾಗಿ ಜಯಗಳಿಸ್ತಾನೆ. ಒಬ್ಬ ಕೋಮುವಾದಿ ಕೂಡ ಜಯಗಳಿಸಿ ಹೋಗುತ್ತಾನೆ. ಇಲ್ಲಿ ಜಾತಿಯ ಲೆಕ್ಕದಲ್ಲಿ ರಾಜಕೀಯ ಮಾಡುವ ಹಲವಾರು ರಾಜಕೀಯ ವ್ಯಕ್ತಿಗಳನ್ನು ನೋಡಿದ್ದೇವೆ. ಆಮ್ ಆದ್ಮಿ ಪಕ್ಷದಲ್ಲಿ ಯಾವುದೇ ಜಾತಿ ಇಲ್ಲ. ನಮ್ಮಲ್ಲಿರುವುದು 2 ಜಾತಿ, ಒಂದು ಹೆಣ್ಣು ಮತ್ತು ಒಂದು ಗಂಡು. ಇದು 2 ಬಿಟ್ಟರೆ ನಮ್ಮಲ್ಲಿ ಯಾವ ಜಾತಿ ಇಲ್ಲ. ಎಲ್ಲ ಜಾತಿಯವರು, ಎಲ್ಲ ವರ್ಗದವರು ನಮ್ಮೊಟ್ಟಿಗೆ ಇದ್ದಾರೆ. ಬುರ್ಕ ಹಾಕಿದವರು ಇದ್ದಾರೆ, ಬುರ್ಕ ಹಾಕದವರು ಇದ್ದಾರೆ, ಟೊಪ್ಪಿ ಹಾಕಿದವರು ಇದ್ದಾರೆ, ಟೊಪ್ಪಿ ಹಾಕದವರು ಇದ್ದಾರೆ. ಎಲ್ಲ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಉಳ್ಳಾಲ ಕ್ಷೇತ್ರದಲ್ಲಿ ಮುಂದಿನ ದಿನದಲ್ಲಿ ದುಷ್ಟ ರಾಜಕೀಯ ಶಕ್ತಿಗಳನ್ನು ಸದೆಬಡಿದು ಅವರನ್ನು ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ಬರದಂತೆ ನಾವು ನಮ್ಮ ಮತವನ್ನು ಹಾಕುವಾಗ ಆಲೋಚನೆ ಮಾಡಿ ನಮ್ಮ ಮತ ಚಲಾಯಿಸಬೇಕು. ಆಮ್ ಆದ್ಮಿ ಪಕ್ಷವನ್ನು ನೀವೆಲ್ಲರೂ ನಮ್ಮ ಉಳ್ಳಾಲದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ 8 ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಇದ್ದಾರೆ. ಅವರೆಲ್ಲರನ್ನು ನೀವು ಗೆಲ್ಲಿಸಿಕೊಡಬೇಕೆಂದು ಈ ಮೂಲಕ ನಾನು ವಿನಂತಿ ಮಾಡುತ್ತಾ ಇದ್ದೇನೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಸೇರ್ಪಡೆ ಕಾರ್ಯಕ್ರಮ ಆದ ಮೇಲೆ ಕೊನೆಗೊಳಿಸ್ತಾ ಇದ್ದೇವೆ. ಆದ್ದರಿಂದ ಇವತ್ತಿಗೆ ಬಂದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೂ ಸಹೋದರರಿಗೂ ನಾನು ಒಂದೇ ವಾಕ್ಯದಲ್ಲಿ ನಿಮ್ಮನ್ನು ಅಭಿನಂದಿಸುತ್ತಾ, ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಕ್ಕೆ ತಾವು ಇನ್ನಷ್ಟು ಜನರನ್ನು ಸೇರಿಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಜೈ ಹಿಂದ್,
ಜೈ ಕರ್ನಾಟಕ. ಇಸ್ಮಾಯಿಲ್ ಶಫಿ ಅವರು ಮಾತಾಡುವಾಗ ಖಂಡಿತವಾಗಿ ನಿಮಗೊಂದು ಮನಸ್ಸಿನಲ್ಲಿ ಒಂದು ಅನಿಸಿಕೆ ಬರ್ಬೋದು, ಏನಂತ ಹೇಳ್ಬೋದಾ? ನನಗೆ ಬಂದಿದೆ, ನಿಮ್ಮ ಮನಸ್ಸಿನ ಒಂದು ಅನಿಸಿಕೆ ಬಂದಿರಬಹುದು. ಇಸ್ಮಾಯಿಲ್ ಶಫಿ ಅವರು ಮಾತಾಡುವಾಗ ಹೇಗೆ ಮಾತಾಡಿದ್ದಾರೆ ಅವರು? ಮಾತಾಡಿ, ಹೇಗೆ ಮಾತಾಡಿದ್ದಾರೆ? ಪಕ್ಷದ ಬಗ್ಗೆ, ಪರಿಸರದ ಅಭಿವೃದ್ಧಿ ಬಗ್ಗೆ ಒಳ್ಳೆಯ ಜ್ಞಾನ ಅವರಿಗಿದೆ. ಖಂಡಿತವಾಗಿ ದೇವರ ಇಚ್ಛೆ ಇದ್ದಲ್ಲಿ ಅವರು ಉಳ್ಳಾಲ ಕ್ಷೇತ್ರದ ಶಾಸಕರಾಗಿ ಮಾತ್ರವಲ್ಲ, ಮುಖ್ಯಮಂತ್ರಿ ಅಂತ ಆಗುವುದು ಬೇಡ, ಅದೇ ಗೃಹ ಸಚಿವರಾಗಿ ಅವರು ಖಂಡಿತವಾಗಿ ಅವರನ್ನು ಒಂದು ಪಕ್ಷ ಸ್ವೀಕರಿಸಂತ ಹೇಳುತ್ತಾ, ನಿಮ್ಮ ಎಲ್ಲ ಸೇವಾಕಾಂಕ್ಷಿಗೆ ಹಾಗೂ ಎಲ್ಲ ನಿಮ್ಮ ಜನರ ಕಾಳಜಿಗೆ ಮಗದೊಮ್ಮೆ ಅಭಿನಂದಿಸ್ತೇನೆ. ಹಾಗೂ ಯಾರೇ ನಮ್ಮನ್ನು ಹಿಮ್ಮೆಟ್ಟಿಸಿದರು ನಾವು ಹಿಮ್ಮೆಟ್ಟಬಾರದು. ಯಾರೇ ಹಿಮ್ಮೆಟ್ಟಿಸಿದರು, ಯಾಕಂದರೆ ನಮ್ಮಲ್ಲಿ ಒಂದು ಮನಶಕ್ತಿ ಇದ್ದರೆ ನಮ್ಮನ್ನು ಎದುರಿಸೋರು ಯಾರೂ ಇಲ್ಲ. ನಿಮ್ಮಲ್ಲಿ ಒಂದು ನಾನು ವಿಜ್ಞಾಪನೆ ಮಾಡಲಿಕ್ಕೆ ವಿನಂತಿಸ್ತೇನೆ. ಈಗ ನಮ್ಮ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ? ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ನಮ್ಮ ಮನೆಯ ಯಾವುದೇ ಕಾರ್ಯಕ್ರಮ ಇರಲಿ, ನಾವು ಏನಾದೊಂದು ಫೋಟೋ ಅಥವಾ ವಿಡಿಯೋ ತುಣುಕುಗಳನ್ನು ನಾವು ಶೇರ್ ಮಾಡ್ತೇವೆ. ಆಮ್ ಆದ್ಮಿ ಪಕ್ಷದ ಬಗ್ಗೆ ಯಾಕೆ ಶೇರ್ ಮಾಡೋದಿಲ್ಲ? 5 ಜನ ಕಳಿಸಿ, ಆ 5 ಜನರು 50 ಜನ ಕಳಿಸ್ತಾರೆ. ಆ 50 ಜನರು 500 ಜನ ನಮ್ಮ ಪಕ್ಷದ ಆಸ್ತಿಯಾಗುತ್ತಾರೆ. ಆ 500 ಜನರೇ ಕರ್ನಾಟಕ ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಆಡಳಿತ ನಡೆಸುವ ಅನ್ನೋದು ಅಧಿಕಾರವನ್ನು ಕೊಡ್ತಾರೆ ಅಂತ ಹೇಳುತ್ತಾ, ದಯವಿಟ್ಟು ಎಲ್ಲರೂ ಆಮ್ ಆದ್ಮಿ ಪಕ್ಷ ದುಡಿಯೋಣ, ದೇಶದ ಏಳಿಗೆಗಾಗಿ ದುಡಿಯೋಣ ಅಂತ ಹೇಳ್ತಾ, ನಿಮ್ಮ ಸೇವೆ ಆಮ್ ಆದ್ಮಿ ಪಕ್ಷಕ್ಕೆ ಸದಾ ಇರಲಿ ಎಂದು ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತಾ, ಮುಂದಿನ ಕಾರ್ಯಕ್ರಮ ಹೀಗಿದೆ. ಏನಿದೆ, ನಮ್ಮ ವೀಕ್ಷಕರಾದ ವಿವೇಕ್ ಸಾಲಿನ್ಸ್ ಅವರು ಇದ್ದಾರೆ. ನಿಮ್ಮ ಏನು ಅನಿಸಿಕೆ ಸಲಹೆಗಳು ಇದ್ದರೆ ನೀವು ಹೇಳ್ಬೋದು, ಅವರು ಉತ್ತರ ಕೊಡ್ತಾರೆ. ಮೊದಲು ಆಮ್ ಆದ್ಮಿ ಪಕ್ಷ ಆಡಳಿತಕ್ಕೆ ಬರಲಿ, ಅನಂತರ ಎಲ್ಲ ನಮಗೆ ಸಿಗುತ್ತೆ. ಸೊ ಈಗ ಪಕ್ಷಕ್ಕೆ ಒಂದು ಸೇರ್ಪಡೆಗೊಳಿಸುವಂಥ ಒಂದು ಕಾರ್ಯಕ್ರಮ ಪ್ರಪ್ರಥಮವಾಗಿ ನಮ್ಮಲ್ಲಿ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ನಮ್ಮ ರೀನಾ ಟೀಚರ್ ನಮ್ಮೊಂದಿಗಿದ್ದಾರೆ. ಸೊ ಅವರು ಮೊದಲಿಗರಾಗಲಿ ಬಂದು ನಮ್ಮ